माता की, बोलो विश्व हिंदू परिषद की, बोलो विश्व हिंदू परिषद की। ಆತ್ಮೀಯ ಬಂಧುಗಳೇ, ಇದೀಗ ಕೆಲವೇ ಹೊತ್ತಿನಲ್ಲಿ ಜನಾಂಗರಾಹೋದಯ ಇದೀಗ ವೈಭವದ ಶೋಭಾಯಾತ್ರೆ ಕೆಲವೇ ಕ್ಷಣಗಳಲ್ಲಿ ಜ್ಯೋತಿ ವೃತ್ತದಿಂದ ಮುಂದೆ ಸಾಗಲಿದೆ. ಮೆರವಣಿಗೆಯಲ್ಲಿ ಜೋಡಣೆ ಆಗಬೇಕು. ಈಗ ಕೆಲವೇ ನಿಮಿಷಗಳಲ್ಲಿ ಜನಾಂದೋಲನದ ಸಭೆ ಇದೀಗ ಕೆಲವೇ ನಿಮಿಷಗಳಲ್ಲಿ ಜ್ಯೋತಿ ವೃತ್ತದಿಂದ बोलो राम मंदिर कब बनेगा, पूछे राम भक्तों से अयोध्या। जा रही है महासंग्राम, जा रही है महासंग्राम चाहिए। आज कलयुग में राम भक्तों को अपना राम चाहिए। अब अयोध्या में राम मंदिर का निर्माण चाहिए। आज कलयुग में राम भक्तों को अपना राम चाहिए। अब अयोध्या में राम
फिर लहू बहाएंगे। कार्य सेवकों की बलिदान को कैसे हम भुलाएंगे। पहले गोली खाई है फिर लहू बहाएंगे। जागो जागो अब शहीदों का सम्मान चाहिए। राम भक्तों अब शहीदों का सम्मान चाहिए। आज युग में राम भक्तों को अपना राम चाहिए। अब अयोध्या में राम मंदिर का निर्माण चाहिए। आज युग में राम भक्तों को अपना राम चाहिए। अब अयोध्या में राम मंदिर का निर्माण चाहिए। सुनो पापियों तुम्हारी छाती पे अब शिव तांडव होगा। कर मंदिर नहीं बना तो सरयू तट पे तुम्हारा शव होगा। सुनो पापियों तुम्हारी छाती पे अब शिव तांडव होगा। कर मंदिर नहीं बना तो सरयू तट पे तुम्हारा शव होगा।
ಪಕ್ಕದಲ್ಲಿ ನಿಲ್ಲದೆ ಮಧ್ಯಭಾಗದಲ್ಲಿ ನಿಂತು ಜೋಡಣೆಗೊಳ್ಳಬೇಕಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ಸಭೆಯಲ್ಲಿ ವಿಶ್ವೇಶ ತೀರ್ಥ ಸ್ವಾಮೀಜಿಗಳು ಸೇರಿದಂತೆ ಅನೇಕ ಸಾಧು ಸಂತರ ಸಮಾಗಮದೊಂದಿಗೆ ನಡೆಯುತ್ತಿದೆ ಬೃಹತ್ ಜನಾಗ್ರಹ ಸಭೆ. ಅಯೋಧ್ಯೆಯಲ್ಲಿ ಮಂದಿರ ನಿರ್ಮಾಣಕ್ಕಾಗಿ ಕೇಂದ್ರ ಸರ್ಕಾರ ಮಸೂದೆಯನ್ನು ತರಬೇಕೆಂದು ಆಗ್ರಹಿಸಿ ಈ ಬೃಹತ್ ಜನಾಗ್ರಹ ಸಭೆ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳುವಾಗ ಆದಷ್ಟು ಸಂಯಮದಿಂದ ಬೇಡದ ಘೋಷಣೆಗಳನ್ನು ಕೂಗದೆ ರಾಮನ ಪರವಾಗಿ ಮಂದಿರದ ಪರವಾಗಿ ಹಿಂದೂ ಸಮಾಜದ ಘನತೆಯನ್ನ ಎತ್ತಿ ಹಿಡಿಯುವಂತಹ ಘೋಷಣೆಯನ್ನು ಕೂಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳುವ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳುವಂತಹ ಹಿಂದೂ ಬಾಂಧವರಿಗೆ ಹಿಂದೂ ಯುವ ಸೇನೆ ಕೇಂದ್ರೀಯ ಮಂಡಳಿಯ ವತಿಯಿಂದ ಮಜ್ಜಿಗೆ ಹಾಗೂ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಲ್ಲ ಹಿಂದೂ ಬಾಂಧವರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಇದೀಗ ಶೋಭಾಯಾತ್ರೆಯು ಆರಂಭಗೊಂಡಿದ್ದು ಎಲ್ಲ ಹಿಂದೂ ಬಾಂಧವರು
ಎಲ್ಲ ಎದುರು